ವೀಕ್ಷಕರಿಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸಿರುವಂತಹ ಹಲೋ ನೇರ ಪ್ರಸಾರ ಕಾರ್ಯಕ್ರಮ ಇದು ಹಲೋ IDA. ವೀಕ್ಷಕರು, ಇಷ್ಟೋ ತನಕ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಆರೋಗ್ಯದ ವಿಚಾರವಾಗಿ ಚರ್ಚೆಗಳನ್ನು ಮಾಡೋದಾಗಿರಲಿ ಅಥವಾ ಬೇರೆ ಬೇರೆ ಆಸ್ಪತ್ರೆಗಳ ಮುಖಾಂತರ ಏನೊಂದು ಹಲವಾರು ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ವಿ. ಇದೊಂದು ಹೊಸದಾಗಿರುವಂತಹ ಒಂದು ಕಾರ್ಯಕ್ರಮ. ಬಹುಶಃ ಆರೋಗ್ಯ ಅನ್ನುವಂಥ ವಿಚಾರಗಳು ಬಂದಾಗ ಹೃದಯ ಸಂಬಂಧಿ ಅಥವಾ ಶ್ವಾಸಕೋಶಗಳಾಗಿರ್ಬೋದು ಅಥವಾ ಇನ್ನಿತರ ಕಾಯಿಲೆಗಳ ಬಗ್ಗೆ ಸಾಕಷ್ಟು ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚರ್ಚೆಗಳಾಗ್ತಾ ಇತ್ತು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ನುರಿತ ವೈದ್ಯರುಗಳು ಇಂತಹ ಒಂದು ವೇದಿಕೆಗಳಲ್ಲಿ ಬರ್ತಾ ಇದ್ರು. ಆದರೆ ಪ್ರಮುಖವಾಗಿ ಆರೋಗ್ಯ ಎಂದಾಕ್ಷಣ ಇಲ್ಲಿ ಬಾಯಿಯ ಆರೋಗ್ಯ ಕೂಡ ಬಹಳಷ್ಟು ಮುಖ್ಯ, ಅಥವಾ ಹಲ್ಲಿನ ಆರೋಗ್ಯ ಆಗಿರ್ಬೋದು, ಇದು ಕೂಡ ಬಹಳಷ್ಟು ಮುಖ್ಯ ಎನ್ನುವಂತಹ ವಿಚಾರಗಳನ್ನು ಮನಗಂಡು ನಮ್ಮ ಟಿವಿಯ ಇಡೀ ಎಲ್ಲ ಒಂದು ವೀಕ್ಷಕರಿಗೆ ಈ ಬಗ್ಗೆ ಹೆಚ್ಚಿನದಾದಂಥ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ನುರಿತ ವೈದ್ಯರುಗಳನ್ನು ಒಳಗೊಂಡ ತಂಡದೊಂದಿಗೆ ಒಂದು ಅಸೋಸಿಯೇಷನ್ ಒಂದಿಗೆ ಇಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಟಿವಿ ಮಾಡ್ತಾ ಇರುವಂಥದ್ದು. ಇದರ ಪ್ರಾಯೋಜಕತ್ವವನ್ನು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಏನಿದೆ ಇವರು ಏನೊಂದು ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಹಾಗೆ ಯಾವ ಪ್ರಶ್ನೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಎನ್ನುವಂತಹ ವಿಚಾರಗಳು ಬಂದಾಗ ಬಾಯಿಯ ಕಿರು ಅಥವಾ ಸರಳ ಶಸ್ತ್ರಚಿಕಿತ್ಸೆಗಳು ಮತ್ತು ದಂತ ಇಂಪ್ಲಾಂಟ್ ಅಂದರೆ ಏನು ಎನ್ನುವಂಥ ವಿಚಾರ, ಬಾಯಿಗೆ ಸಂಬಂಧಪಟ್ಟಂಥ ಹಲ್ಲಿಗೆ ಸಂಬಂಧಪಟ್ಟಂಥ ಹಲವಾರು ಪ್ರಶ್ನೆಗಳು. ಯಾಕಂದ್ರೆ ಬಾಯಿಯ ಆರೋಗ್ಯ ಕೂಡ ಚೆನ್ನಾಗಿದ್ರೆ ಉತ್ತಮವಾಗಿರುವಂಥ ಜೀವನ ಶೈಲಿಯನ್ನು ನಡೆಸಬಹುದು ಎನ್ನುವಂಥ ವಿಚಾರ ಕೂಡ ಬಹಳಷ್ಟು ಒಂದು ಗಮನದಲ್ಲಿ ಇಟ್ಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಅಂದಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಡಾಕ್ಟರ್ ರಾಮರಾಜ್ PN ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಡಾಕ್ಟರ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ದಿ ಶೋಸ್. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ರಾಮರಾಜ್ PN ಅವರು ಸುಳ್ಯ KVG ಕಾಲೇಜ್ ಏನಿದೆ ಇದರ ಒಂದು ಡೆಂಟಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಬಾಯಿ ಮತ್ತು ಮೂಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರುವಂಥದ್ದು. ಹಾಗೆ ಮಂಗಳೂರಿನ ಫಳ್ಳೇಲ್ನಲ್ಲಿರುವಂತಹ ಒಂದು ಆರೋಗ್ಯ ಏನೊಂದು ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಬಾಯಿ ಮತ್ತು ಮೂಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಣಿಪಾಲ ವಿಶ್ವವಿದ್ಯಾಲಯದಿಂದ ಪಡೆದಿರುವಂಥದ್ದು. ಹಾಗೆ ರಾಯಲ್ ಕಾಲೇಜ್ ಐರ್ಲ್ಯಾಂಡ್ ಮತ್ತು ಗ್ಲಾಸ್ಗೋ ಇಲ್ಲಿನ ಒಂದು ಸದಸ್ಯತ್ವವನ್ನು ಹೊಂದಿರುವಂಥದ್ದು. ಸಾಧಾರಣ 20 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒನ್ಸ್ ಅಗೇನ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟ್ರೆ. ವೀಕ್ಷಕರೇ, ಸೊ ನೇರ ಪ್ರಸಾರ ಕಾರ್ಯಕ್ರಮ ಕರೆ ಮಾಡಿ 24001227 ಹಾಗೂ 24007227ಕ್ಕೆ ನುರಿತ ವೈದ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂಥದ್ದು. ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್, ಈಗ ಕಾಯಿಲೆಗಳು ವಿಷಯಗಳು ಬಂದಾಗ ಸಾಕಷ್ಟು ವಿಷಯಗಳು ಚರ್ಚೆ ನಡೀತಾ ಇದೆ. ಬಹುಶಃ ಬಾಯಿಯ ಒಂದು ವಿಚಾರ, ಬಾಯಿಯ ಆರೋಗ್ಯ, ಹಲ್ಲಿನ ಆರೋಗ್ಯ, ಇದರ ಬಗ್ಗೆ ಏನು ಹೇಳ್ತೀವಿ? ಎಷ್ಟು ಇಂಪಾರ್ಟೆಂಟ್ ಇದು ಮನುಷ್ಯನಿಗೆ? ಹೌದು, ನೀವು ಹೇಳಿದ್ದು 100ಕ್ಕೆ 100 ಸರಿಯಾಗಿದೆ. ಸಾಮಾನ್ಯವಾಗಿ ನಾವು ಜನರಲ್ಲಿ ನೋಡುವುದೇನು ಅಂದರೆ, ಬಾಯಿಯ ಆರೋಗ್ಯಕ್ಕೆ ವಿಷಯ ಬಂದಾಗ ಬಹಳಷ್ಟು ಅಲಕ್ಷ್ಯ ಮಾಡುವಂತಹ ಪ್ರವೃತ್ತಿ ಕಂಡು ಬರ್ತದೆ. ಬಾಯಿಯ ಆರೋಗ್ಯವು ಅತ್ಯಂತ ಮುಖ್ಯವಾಗಿದೆ ಮನುಷ್ಯನ ದೇಹದ ಆರೋಗ್ಯವನ್ನು ಉಳಿಸುವ ನಿಟ್ಟಿನಲ್ಲಿ. ಬಾಯಿಯಲ್ಲಿ ಆಗುವಂಥ ಸಣ್ಣ ಸಣ್ಣ ಹುಣ್ಣುಗಳಿರ್ಬೋದು, ಅಥವಾ ಗಡ್ಡೆಯೋ ಅಥವಾ ಕೀವು ತುಂಬಿದಂಥ ಹಲ್ಲುಗಳು, ಇಂಥ ಸಂದರ್ಭಗಳಲ್ಲಿ ಕ್ಲಪ್ತ ಸಮಯದಲ್ಲಿ ಆದಷ್ಟು ಶೀಘ್ರವಾಗಿ ಇವುಗಳ ಚಿಕಿತ್ಸೆ ಮಾಡದಿದ್ದರೆ ಇವುಗಳೇ ಪ್ರಕೋಪಕ್ಕೆ ಹೋಗಿ ದೊಡ್ಡ ಮಟ್ಟಿನ ತೊಂದರೆಯನ್ನು ಜನರು ಆಗುವಂಥ ಸಂದರ್ಭಗಳು ನಾವು ಬಹಳ ಕಾಮನ್ ಆಗಿ ಕಾಣ್ತಾ ಇದ್ದೇವೆ. ಸೊ ಈ ದೃಷ್ಟಿಯಲ್ಲಿ ಬಾಯಿಯ ಆರೋಗ್ಯ ಅತ್ಯಂತ ಮುಖ್ಯ ಮತ್ತು ಅತ್ಯಂತ ಕ್ಲಪ್ತ ಸಮಯದಲ್ಲಿ ಇದನ್ನು ನಾವು ನಡೆಸಿಕೊಡಬೇಕಾಗುವುದು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಎಸ್ ಡಾಕ್ಟ್ರೆ, ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಗಳಿಗೆ ಕೇಳುವಂಥ ಸಮಯ. ಹಾಗೆ ಡಾಕ್ಟ್ರೆ, ಬಾಯಿಯ ಕಿರು ಶಸ್ತ್ರಚಿಕಿತ್ಸೆಗಳು ಅಂದರೆ ಏನೆನ್ನುವಂಥ ವಿಚಾರ, ಇವುಗಳನ್ನು ಯಾವ ಸಂದರ್ಭಗಳಲ್ಲೆಲ್ಲ ಮಾಡ್ತಾರೆ ಅನ್ನುವಂಥದ್ದು ಇವತ್ತಿನ ನಮ್ಮ ಥೀಮ್ ಬಾಯಿಯ ಕಿರು ಅಥವಾ ಸರಳ ಶಸ್ತ್ರಚಿಕಿತ್ಸೆಗಳು. ಎಸ್, ಮುಖ್ಯವಾಗಿ ಹಲವು ರೋಗಗಳು ಬಾಯಿಯಲ್ಲಿ ಉಂಟಾಗುವುದು. ಇವುಗಳನ್ನು ಕೆಲವು ಸರಳವಾದ ಅಥವಾ ಕಿರು ಶಸ್ತ್ರಚಿಕಿತ್ಸೆಗಳ ಮೂಲಕ ನಾವು ಗುಣಪಡಿಸಬಹುದು. ಇವುಗಳನ್ನು ಮೈನರ್ ಓರಲ್ ಸರ್ಜರೀಸ್ ಅಥವಾ ಕಿರು ಶಸ್ತ್ರಚಿಕಿತ್ಸೆಗಳು ಅಂತ ಹೇಳುತ್ತೇವೆ. ಸ್ಲೈಡ್ 1 ನಲ್ಲಿ ಅದರ ಬಗ್ಗೆ ಹೆಚ್ಚಿನದಾದಂತಹ ಮಾಹಿತಿಯನ್ನು ಡಾಕ್ಟರ್ ಕೊಡ್ತಾರೆ. ಸ್ಲೈಡ್ 1 ನಲ್ಲಿ ಬಗ್ಗೆ ಹೆಚ್ಚಿನದಾದಂತಹ ವಿಚಾರಗಳು ಅದರ ಜೊತೆಗೆ. ಎಸ್ ಡಾಕ್ಟರ್, ನಿಮ್ಮ ಈ ಪ್ರಶ್ನೆಗೆ ಪೂರಕವಾಗಿ ಬಂದ ಎರಡನೇ ಪ್ರಶ್ನೆ ಏನು ಅಂದರೆ, ಯಾವ ಸಂದರ್ಭಗಳಲ್ಲಿ ಈ ಕಿರು ಶಸ್ತ್ರಚಿಕಿತ್ಸೆಗಳನ್ನು ನಾವು ಮಾಡ್ತೇವೆ? ಮುಖ್ಯವಾಗಿ ಹಲ್ಲುಗಳನ್ನು ಕೀಳುವುದು, ಹಾಗೆ ವಿಸ್ಡಮ್ ಹಲ್ಲನ್ನು ಕೀಳುವುದು, ಬಾಯಿಯಲ್ಲಿ ಆಗುವ ಬೇರೆ ಬೇರೆ ರೀತಿಯ ಸಿಸ್ಟ್ಗಳು, ಗಡ್ಡೆಗಳು, ಇವುಗಳನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆಯುವುದು, ಹಾಗೆ ರೋಗ ತಪಾಸಣೆಗಾಗಿ ಮಾಡುವಂಥ ಬಯಾಪ್ಸಿ ಅನ್ನುವ ಸರ್ಜರಿ, ಅದೇ ರೀತಿ ಬಾಯಿಯಲ್ಲಿ ಇಂಪ್ಲಾಂಟ್ಗಳನ್ನು ಹಾಕುವುದು, ಹಾಗೂ
ಈ ರೀತಿ ಹಲವು ಸರಳವಾದ ಶಸ್ತ್ರಚಿಕಿತ್ಸೆಗಳನ್ನು ಈ ಬಾಯಿಯ ಕಿರು ಶಸ್ತ್ರಚಿಕಿತ್ಸೆಗಳ ವ್ಯಾಪ್ತಿಗೆ ಬರುತ್ತವೆ. ಓಕೆ, ಹಾಗೆ ಡಾಕ್ಟ್ರೆ, ಈಗ ಸರಳ ಶಸ್ತ್ರಚಿಕಿತ್ಸೆಗಳು ಮತ್ತು ಅದ್ರ ಜೊತೆಗೆ ಮೇಜರ್ ಶಸ್ತ್ರಚಿಕಿತ್ಸೆಗಳು ಅಂತ ನಾವು ಹೇಳುವಂಥದ್ದು, ಬಹುಶಃ ಇವುಗಳಿಗಿರುವಂಥ ವ್ಯತ್ಯಾಸ ಏನು ಡಾಕ್ಟರ್? ಯಾವ ರೀತಿ? ಈಗ ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ಅಂದ ಕೂಡಲೇ ನಮ್ಮ ಜನರ ಮನಸ್ಸಿಗೆ ಬರುವುದು ಪೇಷಂಟನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಖರ್ಚಾಗಬಹುದು, ಯಾವಾಗ ಡಿಸ್ಚಾರ್ಜ್ ಮಾಡ್ತೇನೆ, ಹಲವಾರು ರೀತಿಯ ಸಂದೇಹಗಳು ಬರ್ತವೆ. ಅಡ್ಮಿಟ್ ಮಾಡಬೇಕು ಪೇಷಂಟನ್ನು, ಪೇಷಂಟ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಮತ್ತೆ ಆಸ್ಪತ್ರೆಯಿಂದ ಗುಣವಾಗಿ ಹೋಗಬೇಕು ಅಂತ. ಆದ್ರೆ ಇನ್ನೊಂದು ರೀತಿಯ ಕಲ್ಪನೆ ಇದೆ, ಹಲ್ಲಿನ ವಿಚಾರಗಳು ಬಂದಾಗ ನೋವನ್ನು ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಅನ್ನುವಂಥ ಈ ರೀತಿಯಾದಂತಹ ಮಾತುಗಳು ಕೇಳಿಬರುತ್ತದೆ. ಹೌದು, ಈ ಬಾಯಿಯ ಕಿರು ಶಸ್ತ್ರಚಿಕಿತ್ಸೆಗಳಿಗೂ ಮೇಜರ್ ಶಸ್ತ್ರಚಿಕಿತ್ಸೆಗಳು ಇರುವ ಮುಖ್ಯವಾದ ವ್ಯತ್ಯಾಸ ಅಂದರೆ ಈ ಕಿರು ಶಸ್ತ್ರಚಿಕಿತ್ಸೆಗಳನ್ನು ನಾವು ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ ಸಾಮಾನ್ಯವಾಗಿ ಮಾಡುತ್ತೇವೆ. ಅಂದ್ರೆ ಇಲ್ಲಿ ಅಡ್ಮಿಷನ್ ಅವಶ್ಯಕತೆ ಇರುವುದಿಲ್ಲ. ಹಾಸ್ಪಿಟಲ್ಗಳಲ್ಲಿ ಅಥವಾ ಡೆಂಟಲ್ ಕ್ಲಿನಿಕ್ಗಳಲ್ಲಿ ನಾವು ಕಿರು ಶಸ್ತ್ರಚಿಕಿತ್ಸೆ ನಡೆಸುತ್ತೇವೆ. ಎರಡನೇ ಮುಖ್ಯವಾದ ವ್ಯತ್ಯಾಸ ಅಂದರೆ ಇವುಗಳನ್ನು ನಾವು ಸ್ಥಳೀಯ ಅರಿವಳಿಕೆ ಅಥವಾ ಲೋಕಲ್ ಎನಸ್ಥೀಶಿಯಾ ಅಂತ ಹೇಳ್ತೇವೆ. ಇದಕ್ಕೆ ನಾವು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಪ್ರಜ್ಞೆ ತಪ್ಪಿಸಿ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಯಾವ ಭಾಗಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕೋ ಆ ಭಾಗಕ್ಕೆ ನಾವು ಸ್ಥಳೀಯ ಅರಿವಳಿಕೆ ನೀಡುವ ಮೂಲಕ ಯಾವುದೇ ಸೆನ್ಸೇಷನ್ ಇಲ್ಲದಂತೆ ಮಾಡಿ ಅವುಗಳನ್ನು ಮಾಡಲಿಕ್ಕೆ ಆಗುತ್ತದೆ. ಈ ಪ್ರೊಸೀಜರ್ ಶಸ್ತ್ರಚಿಕಿತ್ಸೆ ಆದ ಮೇಲೆ ಪೇಷಂಟ್ ಇಮಿಡಿಯೇಟ್ಲಿ ಮನೆಗೆ ಹೋಗುವಂಥ ಒಂದು ಅವಕಾಶ ಇಲ್ಲಿ ಇದೆ. ಓಕೆ, ಇದು ಮುಖ್ಯವಾದ ವ್ಯತ್ಯಾಸ ದೊಡ್ಡ ಶಸ್ತ್ರಚಿಕಿತ್ಸೆಗೂ ಈ ಬಾಯಿಯ ಕಿರು ಸಣ್ಣ ಶಸ್ತ್ರಚಿಕಿತ್ಸೆಗಳಿಗೆ. ಎಸ್ ವೀಕ್ಷಕ, ಹಾಗಾದ್ರೆ ಸಣ್ಣ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಬಹುಶಃ ಕೆಲವು ಗಂಟೆಗಳಲ್ಲಿ ಅವರು ಆಸ್ಪತ್ರೆಗೆ ಬಂದು ಅಥವಾ ಕ್ಲಿನಿಕ್ಗೆ ಬಂದು ಹೋಗ್ಬೋದು ಅನ್ನುವಂತಹ ವಿಚಾರಗಳು, ಅಡ್ಮಿಟ್ ಆಗಬೇಕು ಅಂತ ಯಾವ ರೀತಿ ಅವಶ್ಯಕತೆ? ಹೌದು. ಇಲ್ಲಿ ಇನ್ನೊಂದು ವಿಚಾರವನ್ನು ನೀವು ಗಮನಿಸಬೇಕು, ಏನು ಅಂದ್ರೆ ಇದು ಶಸ್ತ್ರಚಿಕಿತ್ಸೆ ಕಿರು ಆದರೂ ಪೇಷಂಟಿನ ಸಮಸ್ಯೆ ಅದು ದೊಡ್ಡದೇ ಇರುತ್ತದೆ. ಪೇಷಂಟಿಗೆ ರೋಗಿಗೆ ಸಮಸ್ಯೆ ಗಹನವಾದ್ದಾದರೂ ಕೂಡ ಆಗಿರ್ತದೆ, ಆದರೆ ವೈದ್ಯರಿಗೆ ಅದು ಕಿರು ಶಸ್ತ್ರಚಿಕಿತ್ಸೆ. ಎಸ್ ವೀಕ್ಷಕರು, ಹಾಗೆ ಇನ್ನೊಂದು ಹೇಳುವಂತ, ಈಗ ಹಲ್ಲನ್ನ ಕೀಳುವುದು ಎನ್ನುವಂಥ ವಿಚಾರಗಳು ಬಂದಾಗ ಇದು ಒಂದು ಶಸ್ತ್ರಚಿಕಿತ್ಸೆ ಅಥವಾ ಇದಕ್ಕೇನು ಹೇಳ್ತೀರಿ? ಹೌದು, ಮುಖ್ಯವಾಗಿ ಹಲ್ಲನ್ನು ಕೀಳುವುದು ಎಂಬುದು ಒಂದು ಅತ್ಯಂತ ಸರಳವಾದ ಒಂದು ಶಸ್ತ್ರಚಿಕಿತ್ಸೆ ಮತ್ತು ಎಲ್ಲ ದಂತ ವೈದ್ಯರು ನಡೆಸುವಂತಹ ಶಸ್ತ್ರಚಿಕಿತ್ಸೆ. ಈಗ ದಂತ ವೈದ್ಯರನ್ನು ಡೆಂಟಲ್ ಸರ್ಜನ್ ಅಂತ ನಾವು ಕರೀತಾರೆ. ಮುಖ್ಯ ಅದಕ್ಕೆ ಕಾರಣ ಏನು ಅಂದರೆ ಈ ಹಲ್ಲು ಕೀಳುವುದು ಎಂಬುದು ಯಾವುದನ್ನು ದಂತ ವೈದ್ಯರು ಮಾಡುತ್ತಾರೋ ಇದೊಂದು ರೀತಿಯ ಸರಳ ಶಸ್ತ್ರಚಿಕಿತ್ಸೆ. ಯಾಕೆಂದರೆ ಹಲ್ಲು ಕೀಳುವಂಥ ಈ ಒಂದು ಪ್ರೊಸೀಜರ್ನಲ್ಲೂ ಎಲ್ಲ ರೀತಿಯ ಸರ್ಜರಿಯ ಶಸ್ತ್ರಚಿಕಿತ್ಸೆಯ ನಿಯಮಗಳನ್ನು ಅಳವಡಿಸಿಕೊಂಡೇ ಮಾಡಬೇಕಾಗ್ತದೆ. ಆದ್ದರಿಂದ ಇದು ಕೂಡ ಒಂದು ರೀತಿಯ ಸರಳವಾದ ಕಿರು ಶಸ್ತ್ರಚಿಕಿತ್ಸೆಯೇ ಆಗಿದೆ. ಎಸ್ ವೀಕ್ಷಕ, ಸರಳವಾದ ಕಿರು ಶಸ್ತ್ರಚಿಕಿತ್ಸೆ ಹಲ್ಲು ಕೀಳುವುದು ಈ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೂಡ ಇರುವಂಥದ್ದು. ಸೊ ಜಸ್ಟ್ ಸ್ಲೈಡಲ್ಲಿ ಬಗ್ಗೆ ಹೆಚ್ಚಿನದಂಥ ಮಾಹಿತಿಗಳನ್ನ ಇದೀಗ ಡಾಕ್ಟರ್ ಕೊಡಲಿಕ್ಕೆ ಇರುವಂಥದ್ದು. ಸ್ಲೈಡ್ 3ಯಲ್ಲಿ ಹಲ್ಲು ಕೀಳುವುದು ಒಂದು ಶಸ್ತ್ರಚಿಕಿತ್ಸೆ ಅನ್ನುವಂಥ ಒಂದು ಪ್ರಶ್ನೆಗೆ ಎಸ್ ಡಾಕ್ಟ್ರೆ, ಸೊ ಈ ರೀತಿಯಾಗಿ ಇರ್ತದೆ ಅನ್ನುವಂಥ ಟ್ರೀಟ್ಮೆಂಟ್ ಹೇಗೆ? ಹೌದೌದು, ಈ ಸ್ಲೈಡಲ್ಲಿ ಕಾಣುವ ಹಾಗೆ ಈ ಹಲ್ಲನ್ನು ಅದರ ಹಲ್ಲು ಮತ್ತು ಅದರ ಬೇರನ್ನು ಸಂಪೂರ್ಣವಾಗಿ ಅದರ ಅಟ್ಯಾಚ್ಮೆಂಟ್ಗಳಿಂದ ತೆಗಿಬೇಕಾಗ್ತದೆ. ಸೊ ಇಲ್ಲಿ ನಾವು ಶಸ್ತ್ರಚಿಕಿತ್ಸೆಯ ನಿಯಮಗಳನ್ನು ವೈದ್ಯರು ಅಳವಡಿಸಿದ ಕಾರಣವೇ ಪೇಷಂಟಿಗೆ, ರೋಗಿಗೆ ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ನೋವಿಲ್ಲದೆ ಇದನ್ನು ಮಾಡಿಸಿಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಇದು ಒಂದು ರೀತಿಯ ಸರಳವಾದ ಶಸ್ತ್ರಚಿಕಿತ್ಸೆಯೇ ಆಗಿದೆ. ಓಕೆ ಡಾಕ್ಟರ್, ಎಸ್. ಇನ್ನು ಇಂಥ ಹಲ್ಲಿನ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಏಜ್ ಲಿಮಿಟ್ ಏನೋ ಚಿಕ್ಕ ಮಕ್ಕಳಿಗೆ ಮಾಡ್ಬೋದಾ ಅಥವಾ ದೊಡ್ಡವರಿಗೆ ಮಾಡ್ಬೋದಾ, ಹಾಗೇನಾದ್ರೂ ಇದೆಯಾ ಡಾಕ್ಟರ್? ಹಾಗೇನೂ ಇಲ್ಲ, ಏಜ್ ಲಿಮಿಟ್ ಅಂತ ಇಲ್ಲ. ಮಕ್ಕಳಿಗೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಾನು ಮಾಡಬೇಕಾಗ್ತದೆ ಅಥವಾ ಮಾಡುವುದು ಅವಶ್ಯಕವೇ ಆಗಿದೆ. ಸಮಸ್ಯೆಯ ಗಂಭೀರತೆಯನ್ನು ಹೊಂದಿಕೊಂಡು ಅದನ್ನು ನಾವು ನಿರ್ಧಾರ ಮಾಡ್ತೇವೆ. ಎಸ್ ಡಾಕ್ಟರ್, ಇನ್ನು ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಕೆಲವು ಹಲ್ಲುಗಳನ್ನು ಕೀಳುವುದರಿಂದ ಮೆದುಳಿಗೆ ಹಾನಿ ಆಗ್ತದೆ ಅನ್ನುವಂಥ ವಿಚಾರಗಳು ಅಲ್ಲಲ್ಲಿ ಕೇಳ್ಪಡುವಂಥದ್ದು. ಹಲ್ಲಿಂದ ಕೀಳಿದ್ರೆ ಸ್ವಲ್ಪ ಒಂದು ಮೆದುಳಿಗೆ ಹಾನಿ ಆಗ್ತದೆ ಅನ್ನುವಂಥ ವಿಚಾರ. ಹಾಗಾಗಿ ಮೇಲ್ದವಡೆಯ ಹಲ್ಲುಗಳನ್ನು ಕೀಳುವುದರಿಂದ ಏನಾದರೂ ಮೆದುಳಿಗೆ ಹಾನಿ ಡೈರೆಕ್ಟ್ ಏನಾದರೂ ಆಗುವಂಥದ್ದು ಇದೆಯಾ? ಹೌದು, ನೀವು ಹೇಳಿದ್ದು ಸರಿಯೇ ಇದೆ. ಸಾಮಾನ್ಯವಾಗಿ ಜನರಲ್ಲಿ ಈ ಒಂದು ಅಭಿಪ್ರಾಯ ಇದೆ, ಮೇಲಿನ ಹಲ್ಲು ತೆಗೆದ್ರೆ ಬುದ್ಧಿಗೆ ಪೆಟ್ಟಾಗ್ತದೆ, ಮೆದುಳಿಗೆ ಅಫೆಕ್ಟ್ ಆಗ್ತದೆ ಅಂತ ನಾವು ಹೆಚ್ಚಿನ ರೋಗಿಗಳು ಇಂತಹ ಒಂದು ಸಂದೇಹವನ್ನು ಕೇಳುವುದು ನಾವು ಕಂಡು ಬರುತ್ತೇವೆ. ಆದರೆ ಇದು ಖಂಡಿತವಾಗಿಯೂ ಒಂದು ಮೂಢನಂಬಿಕೆಯಾಗಿದೆ. ಇದನ್ನು ಮಿತ್ ಅಂತ ಹೇಳ್ತೇವೆ ನಾವು. ಮೇಲಿನ ಹಲ್ಲು ಕೀಳುವುದಕ್ಕೂ ಮೆದುಳಿಗೂ ಸಂಬಂಧ ಇಲ್ಲ. ಯಾವುದೇ ರೀತಿಯ
ಅಡ್ಡ ಪರಿಣಾಮ ಮೆದುಳಿಗೆ ಆಗುವುದು ಸಾಧ್ಯ ಇಲ್ಲ ಮೇಲಿನ ಹಲ್ಲು ಕೀಳುವುದರಿಂದ. ಅದರ ಬದಲಾಗಿ ಎಷ್ಟೋ ಬಾರಿ ಈ ಮೇಲಿನ ಹಲ್ಲನ್ನು ಹಾಗೆ ಉಳಿಸಿಕೊಂಡು ಕೀವಿನಿಂದ ತುಂಬಿದ ಹಲ್ಲುಗಳನ್ನೇ ಹಾಗೆ ಉಳಿಸಿಕೊಂಡು ತೆಗೆಯದೇ ಇರುವುದರಿಂದಲೇ ಮೆದುಳಿಗೆ ಹಾನಿ ಆಗುವುದು. ಯಾಕೆಂದರೆ ಈ ಕೀವು ಮೆದುಳಿಗೆ ಸ್ಪ್ರೆಡ್ ಆಗುವಂತಹ ಬೇರೆ ಬೇರೆ ಚಾನಲ್ಸ್ ಇದೆ. ಅದರ ಮೂಲಕ ಹೋಗಿ ಮೆದುಳಿನ ಸುತ್ತಮುತ್ತ ಇರುವಂತಹ ಸ್ಥಳಗಳಲ್ಲಿ ಕೀವು ತುಂಬಿ ಹಾನಿಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮೇಲಿನ ಹಲ್ಲುವೆ ಯಾವಾಗ ತೆಗಿಬೇಕು ಅಂತ ದಂತವೈದ್ಯರು ಸೂಚಿಸಿದ್ದಾರೋ ಆಗ ತೆಗೆಸಿಕೊಳ್ಳುವುದೇ ಒಳ್ಳೆಯದು. ಯಾಕೆಂದರೆ ಹಾನಿ ಇರುವುದು ತೆಗೆಸಿಕೊಳ್ಳದೇ ಇದ್ದರೆ ತೆಗೆಸುವುದರಿಂದ ಅಲ್ಲ. ಎಸ್, ಸಾಕಷ್ಟು ಸಮಯ ಹಾಗೆ ಇಟ್ಟರೆ ಅಲ್ಲಿ ಮತ್ತೆ ಇನ್ಫೆಕ್ಷನ್ ಆಗಿ ಮತ್ತೆ ಒಂದಕ್ಕೆರಡು ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ. ಎಸ್ ವೀಕ್ಷಕರೇ, ಸಾಕಷ್ಟು ಪ್ರಶ್ನೆಗಳು ಇನ್ನೂ ಕೂಡ ಇರುವಂಥದ್ದು. ಸಾಕಷ್ಟು ಪ್ರಶ್ನೆಗಳಿಗೆ ಹಲೋ ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹೆಚ್ಚಿನದಂಥ ಮಾಹಿತಿಗಳನ್ನು ಕೊಡ್ತಾರೆ. ಡಾಕ್ಟರ್ ರಾಮರಾಜ್ PN ಅವರು KVG ಆಸ್ಪತ್ರೆ ಏನಿದೆ ಇದರ ಒಂದು ಬಾಯಿ ಮತ್ತು ಮೂಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಕೂಡ ಹೌದು. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಒಂದು ಮೇರಾ ಬಂದ ನಂತರ ಉತ್ತರ. ಮತ್ತೆ ಹಲೋ ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸ್ತಾ ಇರುವಂಥ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಈ ಒಂದು ದಂತ ಚಿಕಿತ್ಸೆಯ ಬಗ್ಗೆ, ಬಾಯಿಯ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನುರಿತ ವೈದ್ಯರುಗಳು ಪ್ರತಿ ಸಂಚಿಕೆಯಲ್ಲಿ ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಬಾಯಿಯ ಕಿರು ಅಥವಾ ಸರಳ ಶಸ್ತ್ರಚಿಕಿತ್ಸೆಗಳು ಮತ್ತು ದಂತ ಇಂಪ್ಲಾಂಟ್ ಏನಿದೆ, ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಡಾಕ್ಟರ್ ರಾಮರಾಜ್ PN ಅವರು ನಮ್ಮ ಜೊತೆ ಇರುವಂಥದ್ದು. ಸುಳ್ಯ KVG ಡೆಂಟಲ್ ಕಾಲೇಜ್ ಆಸ್ಪತ್ರೆಯ ಬಾಯಿ ಮತ್ತು ಮೂಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು, ಹಾಗೆ ಮಂಗಳೂರಿನ ಫಳ್ನೀಲ್ನಲ್ಲಿರುವಂತಹ ಆರೋಗ್ಯ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಒಂದು ವಿಭಾಗಗಳಲ್ಲಿ ಸಾಕಷ್ಟು ಅಂದರೆ ಸರಿಸುಮಾರು ಒಂದು 20 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ದೇಶ ವಿದೇಶಗಳಲ್ಲಿ ಕೂಡ ಹೆಚ್ಚಿನದಾದಂತಹ ಒಂದು ಅಧ್ಯಯನವನ್ನು ಮಾಡಿದಂಥ ನುರಿತ ವೈದ್ಯರು ಇವತ್ತಿನ ಕಾರ್ಯಕ್ರಮದ ನಮ್ಮ ಜೊತೆ ಇರುವಂಥದ್ದು. ನಿಮ್ಮ ಪ್ರಶ್ನೆಗಳಿದ್ದರೆ 2400 ಹಾಗೂ 2400 ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಾವು ಮಾತಾಡ್ತಿದ್ವಿ ಬುದ್ಧಿ ಹಲ್ಲು ಕೀಳುವುದು ಅಂತ ಹೇಳುವಂಥ ವಿಚಾರ, ವಿಸ್ಡಮ್ ಹಲ್ಲು ಅಂದ್ರೇನು ಎನ್ನುವಂಥ ವಿಚಾರಗಳ ಬಗ್ಗೆ ಕೂಡ ಕೇಳಬೇಕು. ಯಾಕಂದರೆ ಕೆಲವರು ಸಾಮಾನ್ಯವಾಗಿ ಸಮಾಜದಲ್ಲಿ ಹೇಳ್ತಾರೆ ಒಂದು ಬುದ್ಧಿ ಹಲ್ಲನ್ನು ಕೀಳಿದ್ರೆ ತೊಂದರೆ ಆಗ್ತದೆ ಎನ್ನುವಂಥ ವಿಚಾರಗಳು ಕೂಡ ಕೇಳಿ ಬರುವಂಥದ್ದು. ಇದಕ್ಕೆ ಡಾಕ್ಟರ್ ಏನು ಹೇಳ್ತಾರಂತ? ಡಾಕ್ಟರ್, ಸಾಮಾನ್ಯವಾಗಿ 18ರಿಂದ ಒಂದು 23 ವರ್ಷ, ಈ ವರ್ಷಗಳ ಮಧ್ಯದಲ್ಲಿ ಈ ಕೆಳಗಿನ ದವಡೆ ಮತ್ತು ಮೇಲಿನ ದವಡೆಯ ಕೊನೆಯ ಹಲ್ಲುಗಳು, ಇವುಗಳನ್ನು ನಾವು ಬುದ್ಧಿ ಹಲ್ಲುಗಳು ಅಂತ ಹೇಳ್ತೇವೆ. ಸೊ ಈ ಹಲ್ಲುಗಳು ಈ ವರ್ಷದಲ್ಲಿ 18ರಿಂದ 23ರ ಮಧ್ಯದಲ್ಲಿ ಅವುಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಅವು 3 ದವಡೆಗಳಲ್ಲಿ ಕೊನೆಯದಾಗಿ ಬರುವಂಥ ಹಲ್ಲುಗಳೇ ಈ ಕೊನೆಯ ಹಲ್ಲುಗಳು. ಈ ಹಲ್ಲುಗಳನ್ನು ವಿಸ್ಡಮ್ ಟೂತ್ ಅಂತ ಕರೀತೇವೆ. ಏನು ಬಹುಶಃ ಈ ಪ್ರಾಯದಲ್ಲಿ ಬುದ್ಧಿಮತ್ತೆ ಸರಿಯಾಗಿ ಬಂದಿರ್ತದೆ ಅನ್ನುವ ಕಾರಣಕ್ಕೆ ಈ ಥರ ಹೆಸರು ಇರುವುದು ಇರಲಿಕ್ಕೂ ಸಾಕು. ಈ ಹಲ್ಲುಗಳು ಈ ವಯಸ್ಸಿನಲ್ಲಿ ಜನರಿಗೆ ಸಮಸ್ಯೆ ಕೊಡ್ತವೆ. ಆಗ ಯಾಕೆಂದರೆ ಆ ಹಲ್ಲುಗಳು ಬರುವಂಥ ಸಂದರ್ಭದಲ್ಲಿ ಆ ದವಡೆಯಲ್ಲಿ ಅದಕ್ಕೆ ಬೇಕಾಗುವಷ್ಟು ಸ್ಥಳ ಇರುವುದಿಲ್ಲ. ಆದ್ದರಿಂದ ಅದು ಓರೆಕೊರೆಯಾಗಿ ಬರ್ತದೆ ಅಥವಾ ದವಡೆ ಒಳಗಡೆ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಇದು ನೋವು ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅಥವಾ ವಸಡು ಮತ್ತು ಆ ಒಂದು ಅರ್ಧ ಬಂದ ವಿಸ್ಡಮ್ ಹಲ್ಲಿನ ಮಧ್ಯದಲ್ಲಿ ಆಹಾರ ಸಿಕ್ಕಿಕೊಂಡು ಅಲ್ಲಿ ಕೀವಾಗುವುದು, ಇಂತಹ ಸಂದರ್ಭಗಳು ಕಾಣಸಿಗ್ತದೆ. ಈಗ ಅಂತಹ ಸಂದರ್ಭಗಳಲ್ಲಿ ಈ ವಿಸ್ಡಮ್ ಹಲ್ಲು ಏನಿದೆ, ಕೊನೆಯ ಹಲ್ಲು ಏನಿದೆ, ಇದನ್ನು ಒಂದು ಸರಳ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ತೆಗೆಯುವುದು ಬಹಳ ಮುಖ್ಯವಾದಂತಹ ವಿಚಾರವಾಗಿದೆ. ಹಾಗೆ ನೀವು ಕೇಳಿದ ಹಾಗೆ ಇದರಿಂದಾಗಿ ಏನಾದರೂ ಸಮಸ್ಯೆಗಳಿವೆಯಾ? ನುರಿತ ವೈದ್ಯರು ಮಾಡುವಂತಹ ವಿಸ್ಡಮ್ ಟೂತನ್ನು ರಿಮೂವ್ ಮಾಡೋದು, ಈ ಒಂದು ಶಸ್ತ್ರಚಿಕಿತ್ಸೆಗಳಿಂದ ಸಮಸ್ಯೆಗಳು ಬರುವುದಿಲ್ಲ. ತಾತ್ಕಾಲಿಕವಾದ ಕೆಲವು ಸಮಸ್ಯೆಗಳು ಬರುತ್ತವೆ. ಅಂದರೆ ಈ ಸರ್ಜರಿ ಮಾಡಿ ಒಂದು 2ರಿಂದ 4 ದಿವಸದವರೆಗೆ ಬಾಯಿಯನ್ನು ದೊಡ್ಡದಾಗಿ ತೆರೆಯುವುದು ಸ್ವಲ್ಪ ಸಮಸ್ಯೆ ಬರಲಿಕ್ಕೂ ಸಾಕು. ಮತ್ತು ಹೊರಗಡೆಯಿಂದ ಸ್ವಲ್ಪ ಸ್ವೆಲ್ಲಿಂಗ್ ನಾವು ಕಾಣ್ತೇವೆ. ಆದರೆ ಇದೆಲ್ಲವೂ ಕ್ಷಣಿಕ ಅಥವಾ ತಾತ್ಕಾಲಿಕ. ಒಂದು 4ರಿಂದ 5 ದಿವಸದಲ್ಲಿ ರೋಗಿಯು ಮೊದಲಿನಂತೆ ಆಗ್ತಾರೆ. ಎಸ್, ಈ ಬಗ್ಗೆ ಹೆಚ್ಚಿನದಾದಂಥ ಒಂದು ಪ್ರೆಸೆಂಟೇಷನ್ ಇದೆ, ಬುದ್ಧಿ ಹಲ್ಲು. ಈ ಒಂದು ವಿಷಯವಾಗಿ ಪ್ರೆಸೆಂಟೇಷನ್ 5 ಸ್ಲೈಡ್ 5 ಹೆಚ್ಚಿನದಾದ ಚಿತ್ರಣ ಕೊಟ್ಟಿರೋದು. ಡಾಕ್ಟರ್ ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸ್ಲೈಡ್ 5 ಎಸ್ ಡಾಕ್ಟರ್ ಏನು ಹೇಳ್ತೀರಿ ಈ ಚಿತ್ರದ ಬಗ್ಗೆ?
ಸ್ಲೈಡ್ 5 ಅಲ್ಲಿ ಎಸ್ ಬುದ್ಧಿ ಹಲ್ಲು ಕೀಳುವುದು ವಿಸ್ಡಮ್ ಹಲ್ಲು ಎಂದ್ರೇನು ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಲೈಡ್ 5 ಅಲ್ಲಿ ಈ ಸ್ಲೈಡಲ್ಲಿ ನೀವು ಕಾಣುವ ಹಾಗೆ ನಾವು ಅಲ್ಲಿ ಎಕ್ಸ್ರೇಯಲ್ಲಿ ಆ ಕೊನೆಯದಾದ ಹಲ್ಲು ಏನಿದೆ ಅದು ನೇರವಾಗಿಲ್ಲ, ಅದು ಓರೆಯಾಗಿ ಬಂದಿದೆ ಮತ್ತೆ ಎಲುಬಿನ ಒಳಗೆ ಸಿಕ್ಕಿ ಹಾಕಿಕೊಂಡಿದೆ. ಸೊ ಇದರಿಂದಾಗಿ ಸಮಸ್ಯೆಗಳು ನಾನು ಈಗಾಗಲೇ ಹೇಳಿದ ಹಾಗೆ ಸಮಸ್ಯೆಗಳು ಬರುತ್ತವೆ. ಸೊ ಅದನ್ನು ತೆಗೆಯುವುದಕ್ಕೆ ನಾವು ಒಸಡನ್ನು ಬಿಡಿಸಿ ಮೆಷಿನ್ನ ಮೂಲಕ ಮೂಳೆಯನ್ನು ಸ್ವಲ್ಪ ಭಾಗ ತೆಗೆದು ಆ ಹಲ್ಲನ್ನು ತುಂಡು ಮಾಡಿ ಅದನ್ನು ಬೇರೆ ಬೇರೆ ವಿಧಾನಗಳಿಂದ ಅದನ್ನು ನಾವು ತೆಗಿತೇವೆ. ಆಮೇಲೆ ಆ ಒಸಡನ್ನು ಪುನಃ ಅದೇ ರೀತಿ ಇಟ್ಟು ಅದಕ್ಕೆ ಬೇಕಾದಂತಹ ಸ್ಟಿಚಿಂಗ್ ಮಾಡಿ ಅದನ್ನು ಮೊದಲನೇ ಥರ ಮಾಡುವಂತಹ ಪ್ರಕ್ರಿಯೆ. ಇದಕ್ಕೆ ವಿಸ್ಡಮ್ ಟೂತ್ ರಿಮೂವಲ್ ಅಂತ ಒಂದು ಈ ಸರ್ಜರಿಗೆ. ಡಾಕ್ಟರ್, ಈ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾರ್ವಜನಿಕರು ನಮ್ಮ ಜೊತೆ ಇರುವಂತ. ನಮಸ್ಕಾರ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಡುಪಿಯಿಂದ ಮಾತಾಡ್ತಾ ಇದ್ದೀನಿ ಡಾಕ್ಟರ್. ಉಡುಪಿಯಿಂದ ಹೇಳಿ ಡಾಕ್ಟರ್ ಇದ್ದಾರೆ ನೇರ ಪ್ರಸಾರದಲ್ಲಿ ಮಾತಾಡಿ. ಡಾಕ್ಟ್ರೆ, ನಂಗೆ ಹಲ್ಲು ಸ್ವಲ್ಪ ಇದಾಗಿದೆ, ತುದಾಗಿದೆ. ಹೇಳಿ ಅಮ್ಮ, ಹೇಳಿ. ಅದು ನಂಗೆ ಬಾರಿ ಸ್ಮೆಲ್ ಬರ್ತಾ ಇದೆ, ಏನದು? ಹಲ್ಲು ತೂತಾದ್ರೆ ಆಹಾರ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ತದೆ ಅಮ್ಮ. ಇನ್ನೊಂದು ಸಮಸ್ಯೆ ಏನಂದ್ರೆ ಕೀವು ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನೀವು ಅದನ್ನು ದಂತವೈದ್ಯರ ಹತ್ರ ಹೋಗಿ ಆ ಹಲ್ಲನ್ನು ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡಿಸಿದರೆ ಸಮಸ್ಯೆ ಕಡಿಮೆ ಆಗ್ತದಮ್ಮ. ಇನ್ನೊಂದು ಒಸಡುಗಳಲ್ಲಿ ಆಹಾರ ನಿತ್ತರೆ ಕೂಡ ಅದು ನಿಮಗೆ ನೋಡುವಾಗ ಗೊತ್ತಾಗೋದಿಲ್ಲ. ಆದರೆ ಹಲ್ಲು ಮತ್ತು ಒಸಡುಗಳ ಮಧ್ಯೆ ಆಹಾರ ಸೇರಿಕೊಂಡು ಒಸಡುಗಳು ಸ್ವಲ್ಪ ದಪ್ಪ ಆಗಿದ್ದರೆ ನೀವು ಬ್ರಷ್ ಮಾಡುವಾಗ ರಕ್ತ ಬರ್ತದೆ. ಇಂಥ ಸಂದರ್ಭಗಳಲ್ಲಿ ಕೂಡ ಬಾಯಿಯಲ್ಲಿ ಸ್ವಲ್ಪ ದುರ್ವಾಸನೆ ಬರುವಂಥ ಸಾಧ್ಯತೆ ಇದೆ. ಸೊ ನೀವು ಅದಕ್ಕೆ ಒಂದು ಒಸಡುಗಳನ್ನು ಕ್ಲೀನ್ ಮಾಡಿಸಿಕೊಳ್ಳುವುದು ಅಥವಾ ಹುಳುಕಾದ ಹಲ್ಲುಗಳಿಗೆ ಬೇಕಾದ ಚಿಕಿತ್ಸೆ, ಅದಕ್ಕೆ ಫಿಲ್ಲಿಂಗ್ ಮಾಡುವುದು ಅಂತ ಏನಿದೆ ಅದನ್ನು ಮಾಡಿಸಿದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಯಿಂದ ನಿಮಗೆ ಪರಿಹಾರ ದೊರಕ್ತದೆ. ಎಸ್, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ ಡಾಕ್ಟರ್ ಹತ್ರ. ಸಿಸ್ಟ್ ಮತ್ತು ಗಡ್ಡೆಗಳು ಎನ್ನುವಂಥ ವಿಚಾರ ಡಾಕ್ಟರ್, ಏನು ಇದು ಕೂಡ ಬಾಯಲ್ಲಿ ಆಗ್ತದ? ಹೌದು ಹೌದು, ಇದು ಕೂಡ ಈ ಒಂದು ಕಿರು ಶಸ್ತ್ರಚಿಕಿತ್ಸೆಗಳ ಸಾಲಿಗೆ ಸೇರ್ತದೆ. ಏನಾಗ್ತದೆ ಅಂದರೆ ಕೆಲವೊಂದು ಬಾರಿ ಹಲ್ಲುಗಳ ಬೇರುಗಳ ಬುಡದಲ್ಲಿ ಸಣ್ಣ ರೀತಿಯ ಒಂದು ಗಡ್ಡೆಯ ಬೆಳವಣಿಗೆ ಉಂಟಾಗ್ತದೆ. ಇದಕ್ಕೆ ನಾವು ಸಿಸ್ಟ್ ಅಂತ ಹೇಳ್ತೇವೆ. ಸಿಸ್ಟ್ ಅಂದರೆ ಸಾಮಾನ್ಯವಾಗಿ ಒಂದು ದ್ರವ ತುಂಬಿದ ಚೀಲದ ಥರ ಇರ್ತದೆ ಅದು. ಈ ಪರ್ಟಿಕ್ಯುಲರ್ ಸಿಸ್ಟ್ಗಳು ನಿಧಾನವಾಗಿ ಈ ಮೂಳೆ ಅದರ ಸುತ್ತ ಇರುವ ಮೂಳೆಯನ್ನು ಕರಗಿಸುತ್ತಾ ತನ್ನ ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋಗ್ತದೆ. ಆರಂಭದಲ್ಲಿ ಪೇಷಂಟಿಗೆ, ರೋಗಿಗಳಿಗೆ ಇದರ ಬಗ್ಗೆ ಅರಿವು ಇರುವುದಿಲ್ಲ. ಅದು ದೊಡ್ಡ ಮಟ್ಟಿನ ಗಾತ್ರ ಹೊಂದಿ ಕೆಲವೊಂದು ಬಾರಿ ಹೊರಗೆ ಬಂದು ಅಥವಾ ಅದರಲ್ಲಿ ಕೀವು ಆಗುವಾಗ ತೀರಾ ನೋವನ್ನು ಅನುಭವಿಸಿ ಆಗ ಅವರು ವೈದ್ಯರನ್ನು ಸಂಪರ್ಕಿಸುವಂಥ ಪರಿಸ್ಥಿತಿ ಬರ್ತದೆ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಒಂದು ಕಿರು ಶಸ್ತ್ರಚಿಕಿತ್ಸೆ ನಡೆಸಿ ಆ ಸಿಸ್ಟನ್ನು ಅಲ್ಲಿಂದ ತೆಗೆದು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಮತ್ತು ಉಳಿಸಬಹುದಿದ್ದರೆ ಆ ಹಲ್ಲುಗಳನ್ನು ಉಳಿಸಲಿಕ್ಕಾಗ್ತದೆ, ಇಲ್ಲದಿದ್ದರೆ ಅದಕ್ಕೆ ಕಾರಣವಾದಂಥ ಹಲ್ಲುಗಳನ್ನು ತೆಗಿಬೇಕಾಗ್ತದೆ. ಈ ಸ್ಲೈಡಲ್ಲಿ ನೀವು ಕಾಣಬಹುದು ದವಡೆಯಲ್ಲಿರುವಂತಹ ಸಿಸ್ಟ್ಗಳು ದೊಡ್ಡ ಮಟ್ಟಿನ ಗಾತ್ರಕ್ಕೂ ಬೆಳವಣಿಗೆ ಹೊಂದಬಹುದು. ಅವುಗಳನ್ನು ನಾವು ಪೂರ್ತಿಯಾಗಿ ಆ ಸ್ಥಳದಿಂದ ತೆಗೆದು ಒಸಡನ್ನು ಪುನಃ ಅದಕ್ಕೆ ಕವರ್ ಮಾಡಿ ಆ ಭಾಗಕ್ಕೆ ಕವರ್ ಮಾಡಿ ಮಾಡುವಂಥ ಸರ್ಜರಿ. ಇದಕ್ಕೆ ಸಿಸ್ಟ್ ಇನ್ಯೂಕ್ಲಿಯೇಷನ್ ಅಥವಾ ಸಿಸ್ಟ್ ರಿಮ್ಯೂವಲ್ ಅಂತ ಸರಳವಾದ ಭಾಷೆಯಲ್ಲಿ ಹೇಳಬಹುದು. ಸೊ ಇದು ಒಂದು ರೀತಿಯ ಕಿರು ಶಸ್ತ್ರಚಿಕಿತ್ಸೆ ಆಗಿದೆ. ಡಾಕ್ಟರ್, ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮ ಜೊತೆ ಕರೆಯಲಿದ್ದಾರೆ. ನಮಸ್ಕಾರ, ಯಾರೆಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ನಮಸ್ಕಾರ. ಉಡುಪಿಯಿಂದ ಮಾತಾಡ್ತಿದ್ದೀನಿ. ಉಡುಪಿಯಿಂದ. ತಮ್ಮ ಹೆಸರು ಮೇಡಮ್? ಶಕೀಲಾ ಅಂತ. ಸರಿ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಮಾತಾಡಿ. ಆಕ್ಚುಲಿ ಅಪ್ಪರ್ ಮತ್ತೆ ಲೋವರ್ ಅಲ್ಲಿ ಸೊ ಮಿಡ್ಲ್ ಅಲ್ಲಿ ಗ್ಯಾಪ್ ಆಗಿದೆ. ಸೊ ಆಕ್ಚುಲಿ ಸ್ವಲ್ಪ ಗ್ಯಾಪ್ ಇತ್ತು, ಇವಾಗ ಅದು ಸಂಪೂರ್ಣ ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತಿದೆ. ಅಪ್ಪರ್ ಅಂಡ್ ಲೋವರ್ ಅಲ್ಲಿ 2 ಟೀತಿನ ಗ್ಯಾಪ್ ಅಲ್ಲಿ. ಸೊ ಅದನ್ನು ಫಿಲ್ ಮಾಡೋಕೆ ಆಗುತ್ತಾ ಡಾಕ್ಟರ್? ವಯಸ್ಸು ಎಷ್ಟಮ್ಮ ನಿಮ್ಮದು? ಇವಾಗ ನನಗೆ 52. 52. ಮುಖ್ಯವಾಗಿ ಒಸಡಿನ ಸಮಸ್ಯೆಯಿಂದ ಹಲ್ಲುಗಳು ವಯಸ್ಸಾದ ಹಾಗೆ ಸ್ವಲ್ಪ ಮಟ್ಟಿಗೆ ಅವರ ಸ್ಥಾನದಿಂದ ಸ್ಥಾನಪಲ್ಲಟಗೊಳ್ಳುತ್ತವೆ, ಮೂವ್ ಆಗ್ತವೆ. ಸೊ ಇಂಥ ಸಂದರ್ಭದಲ್ಲಿ ಫಸ್ಟಿಗೆ ನೀವು ವೈದ್ಯರು ಆ ಒಸಡಿನ ಆರೋಗ್ಯವನ್ನು ಎಕ್ಸ್ರೇ ತೆಗೆಯುವ ಮೂಲಕ ಹಾಗೆ ಕ್ಲಿನಿಕಲಿ ಅದನ್ನು ಪರೀಕ್ಷೆ ಮಾಡುವ ಮೂಲಕ ಇವ್ಯಾಲ್ಯುಯೇಟ್ ಮಾಡ್ತಾರೆ. ಆಮೇಲೆ ಒಸಡಿನ ಏನಾದರೂ ಚಿಕಿತ್ಸೆಗಳು ಬೇಕಿದ್ದರೆ ನಾವು ಚಿಕಿತ್ಸೆ ಮಾಡ್ತೇವೆ. ಅದಾದ ಮೇಲೆ ಒಂದು ನಿರ್ಧಾರ ಮಾಡಬಹುದು, ಆ ಗ್ಯಾಪಿನ ಅಗಲದವನ್ನು ಹೊಂದಿಕೊಂಡು ಅದನ್ನು ಕ್ಲೋಸ್ ಮಾಡಲಿಕ್ಕೆ ಆಗ್ತದೋ ಇಲ್ಲವೋ ಎಂಬ ಬಗ್ಗೆ ನಿರ್ಧಾರ ತಗೊಳ್ಳಿಕ್ಕೆ ಆಗ್ತದೆ. ಸಣ್ಣ ಪ್ರಾಯದಲ್ಲಿ ಹುಟ್ಟಿನಿಂದಲೇ ಅಂದರೆ ಬೆಳವಣಿಗೆಯಿಂದಲೇ ಅದೇ ರೀತಿ ಗ್ಯಾಪ್ ಇದ್ದದ್ದನ್ನು
ಅದನ್ನು ಸರಿ ಮಾಡಲಿಕ್ಕೆ ಆಗ್ತದೆ. ಅದು ಹಲ್ಲಿಗೆ ಮ್ಯಾಚಿಂಗ್ ಕಲರಿನ ಕೆಲವು ಫಿಲ್ಲಿಂಗ್ ಮೆಟೀರಿಯಲ್ಸ್ ಬಂದಿವೆ, ಅವುಗಳ ಸಹಾಯದಿಂದ ಗ್ಯಾಪ್ಗಳನ್ನು ಕ್ಲೋಸ್ ಮಾಡಲಿಕ್ಕೆ ಆಗ್ತದೆ. ಆದರೆ ಸಾಮಾನ್ಯ 50 ವರ್ಷ ಮೇಲೆ ಇರುವಾಗ ಅದನ್ನು ಆ ಪರ್ಟಿಕ್ಯುಲರ್ ಕೇಸನ್ನು ಫರ್ದರ್ ಇವ್ಯಾಲ್ಯುಯೇಟ್ ಮಾಡಿ ನಿರ್ಧಾರ ಮಾಡಬೇಕಷ್ಟೇ, ಅದನ್ನು ಹೇಗೆ ಮಾಡಲಿಕ್ಕೆ ಆಗ್ತದೋ ಅಥವಾ ಇಲ್ವೋ ಅಂತ. ಆದರೆ ಖಂಡಿತವಾಗಿಯೂ ಒಂದು ಸಾಧ್ಯತೆ ಇದೆ, ಅದನ್ನು ಮಾಡ್ಬೋದು. ಎಸ್, ಕರೆ ಮಾಡೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ಹಾಗೆ ಡಾಕ್ಟ್ರೆ, ಬಾಯಿಯೊಳಗಿನ ಬಯೋಪ್ಸಿ ಅನ್ನುವಂಥ ವಿಚಾರಗಳು ಬಂದ. ಬಾಯಿಯೊಳಗಿನ ಬಯೋಪ್ಸಿ ಅಂದರೆ ಏನು ಡಾಕ್ಟ್ರ, ಏನು ಹೇಳ್ತಾರೆ ಅದಕ್ಕೆ? ಇದೊಂದು ಬಹಳ ಮುಖ್ಯವಾದಂತಹ ಕಿರು ಶಸ್ತ್ರಚಿಕಿತ್ಸೆ. ಈಗ ಸಾಮಾನ್ಯವಾಗಿ ಬಾಯಿಯಲ್ಲಿ ಆಗುವ ಹುಣ್ಣುಗಳು, ಗುಣವಾಗದ ಹುಣ್ಣುಗಳು, ಬಾಯಿಯಲ್ಲಿ ನಾಲಿಗೆಯಲ್ಲಿರ್ಬೋದು ಅಥವಾ ತುಟಿಯಲ್ಲಿಯೋ ಬಾಯಿಯ ಒಳಗಿನ ಭಾಗದಲ್ಲಿಯೋ ನಮ್ಮ ಕೆನ್ನೆಯ ಒಳಗಿನ ಭಾಗದಲ್ಲಿಯೋ ಆಗುವಂಥ ಹುಣ್ಣುಗಳು, ಈ ಹುಣ್ಣುಗಳು ಸಾಮಾನ್ಯ 2 ವಾರಕ್ಕಿಂತಲೂ ಜಾಸ್ತಿ ಸಮಯ ಹಾಗೆ ಉಳ್ಕೊಂಡ್ರೆ ಅವುಗಳನ್ನು ನಿರ್ಲಕ್ಷ್ಯ ಮಾಡಲೇಬಾರದು, ವೈದ್ಯರ ಬಳಿ ತೋರಿಸಬೇಕು. ವೈದ್ಯರು ಆ ಹುಣ್ಣಿನ ನೋಡಿಕೊಂಡು ಅದರ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡಿ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಅದಕ್ಕೆ ಬಯಾಪ್ಸಿ ಅಂತ ಹೆಸರು. ಇದು ಒಂದು ರೋಗ ತಪಾಸಣಾ ಶಸ್ತ್ರಚಿಕಿತ್ಸೆ. ಆ ಹುಣ್ಣಿನ ಒಂದು ಭಾಗವನ್ನು ನಾವು ಸ್ಥಳೀಯ ಅರಿವಳಿಕೆ ಕೊಟ್ಟು ಅದನ್ನು ತೆಗೆದು ಅದನ್ನು ಲ್ಯಾಬ್ಗೆ ಕಳಿಸಿ ಅಲ್ಲಿ ಪೆಥಾಲಜಿಸ್ಟ್ ಅದನ್ನು ಮೈಕ್ರೋಸ್ಕೋಪಿನ ಮಧ್ಯದಲ್ಲಿ ಇಟ್ಟು ಅದರ ಯಾವ ರೋಗ ಅಂತ ಪತ್ತೆ ಮಾಡಿ ರಿಪೋರ್ಟ್ ಕಳಿಸ್ತಾರೆ. ಸೊ ಈ ಪ್ರೊಸೀಜರಿಗೆ ಬಯಾಪ್ಸಿ ಅಂತ ಹೇಳ್ತೇವೆ ನಾವು. ಇದೊಂದು ಬಹಳ ಮುಖ್ಯವಾದ ಪ್ರೊಸೀಜರ್ ಆಗಿದೆ. ಯಾಕೆಂದರೆ ಯಾವ ರೋಗವನ್ನು ನಮಗೆ ಕ್ಲಿನಿಕಲಿ ನೇರವಾಗಿ ಪತ್ತೆ ಮಾಡಲಿಕ್ಕೆ ಆಗುವುದಿಲ್ಲವೋ ಆ ಸಂದರ್ಭದಲ್ಲಿ ನಾವು ಬಯಾಪ್ಸಿಯನ್ನು ಮಾಡಿ ನಿಖರವಾಗಿ ರೋಗವನ್ನು ಪತ್ತೆ ಮಾಡಿ ಅದಕ್ಕೆ ಬೇಕಾದ ಚಿಕಿತ್ಸೆ ಆಮೇಲೆ ನಿರ್ಧಾರ ಮಾಡಬಹುದು. ಎಸ್, ವೀಕ್ಷಕರ, ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿರುವಂಥ ಹಾಗೆ ಸಾಕಷ್ಟು ಜನರು ಹಲ್ಲು ಇಲ್ಲದವರು ಒಂದು ಏನು ಅಂತ ಹೇಳಿದ್ರೆ ಹಲ್ಲನ್ನು ಹಾಕಿಸುವುದಾಗಿರಲಿ ಅಥವಾ ದಂತ ಇಂಪ್ಲಾಂಟ್ ಎನ್ನುವಂಥ ವಿಚಾರಗಳು ಬಂದಾಗ ಈ ಬಗ್ಗೆ ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದಂತ ಇಂಪ್ಲಾಂಟ್ ಅಂದರೆ ಏನು, ಮತ್ತೆ ಇದು ಸಾಮಾನ್ಯ ಜನರಿಗೆ ಇದನ್ನು ಹಾಕಿಸ್ಕೊಳ್ಬಹುದಾ, ಕಾಸ್ಟ್ ವೈಸ್ ಏನಾದರೂ ಜಾಸ್ತಿ ಆಗ್ತದೆ, ಏನು ಹೇಳ್ತೀವಿ ಡಾಕ್ಟರ್? ಹೌದು, ದಂತ ಇಂಪ್ಲಾಂಟ್ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಬಂದ ಒಂದು ಕಾನ್ಸೆಪ್ಟ್, ಒಂದು ರೀತಿಯ ಚಿಕಿತ್ಸಾ ವಿಧಾನ. ಈಗ ಹಲ್ಲುಗಳು ಹೋದವರಿಗೆ, ಹಲ್ಲುಗಳು ಬೇರೆ ಬೇರೆ ಕಾರಣಕ್ಕೆ ಹಲ್ಲುಗಳು ನಾಶವಾದೋ ಅಥವಾ ತೆಗೆಸಿಕೊಂಡವರು, ಹಲ್ಲುಗಳು ಇಲ್ಲದಂತಹ ಸಂದರ್ಭಗಳಲ್ಲಿ ಹಲ್ಲುಗಳನ್ನು ರಿಪ್ಲೇಸ್ ಮಾಡುವುದಕ್ಕೆ ಟ್ರೆಡಿಷನಲಿ ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ 2 ವಿಧಾನ ಇದೆ. ಒಂದು ಹಾಕಿ ತೆಗೆದು ಮಾಡುವಂಥ ಡೆಂಚರ್ಗಳು, ರಿಮೂವೇಬಲ್ ಡೆಂಚರ್ ಅಂತ ಹೇಳ್ತೇವೆ. ಇನ್ನೊಂದು ಬ್ರಿಡ್ಜ್ ಅಂತ, ಹತ್ತಿರದ ಹಲ್ಲುಗಳು ಗಟ್ಟಿ ಇದ್ದರೆ ಅವುಗಳ ಸಹಾಯದಿಂದ ಅಲ್ಲಿ ಒಂದು ಫಿಕ್ಸ್ ಮಾಡುವಂಥ ವಿಧಾನ, ಬ್ರಿಡ್ಜ್. ಆದರೆ ಇದೆರಡಕ್ಕೂ ಭಿನ್ನವಾಗಿ ಇತ್ತೀಚಿನ ವರ್ಷಗಳಲ್ಲಿ ನಾವು ಮಾಡುವ ಚಿಕಿತ್ಸೆ ಏನು ಅಂದರೆ ಇಂಪ್ಲಾಂಟ್. ಒಂದು ಕಿರು ಶಸ್ತ್ರಚಿಕಿತ್ಸೆ ಮಾಡಿ ದವಡೆಯಲ್ಲಿ ಇಂಪ್ಲಾಂಟ್ ಅನ್ನುವ ಒಂದು ಸ್ಕ್ರೂವನ್ನು ಪ್ಲೇಸ್ ಮಾಡ್ತೇವೆ, ಹಾಕ್ತೇವೆ. ನೀವು ಈ ಸ್ಲೈಡಲ್ಲಿ ಇದನ್ನು ನೋಡಬಹುದು. ಈ ಇಂಪ್ಲಾಂಟ್ ಅಥವಾ ಈ ಸ್ಕ್ರೂವನ್ನು ದವಡೆಯ ಒಳಗಿನ ಭಾಗದಲ್ಲಿ ನಾವು ಫಿಕ್ಸ್ ಮಾಡಿ ಆ ಮೇಲಿನಿಂದ ಒಸಡನ್ನು ಮುಚ್ಚುತ್ತೇವೆ. ಆಮೇಲೆ ಸಾಮಾನ್ಯ 3 ತಿಂಗಳ ಸಮಯದಲ್ಲಿ ಇದು ಮೂಳೆಯ ಜೊತೆ ಹೊಂದಾಣಿಕೆಯಾಗಿ ಅಲ್ಲಿಯೇ ಗಟ್ಟಿಯಾಗ್ತದೆ. ಆಮೇಲೆ 3 ತಿಂಗಳಾದ ಮೇಲೆ ಅದನ್ನು ಓಪನ್ ಮಾಡಿ ಅದರ ಮೇಲೆ ಈ ಇಂಪ್ಲಾಂಟಿನ ಮೇಲೆ ಹಲ್ಲನ್ನು ಫಿಕ್ಸ್ ಮಾಡುವಂಥ ವಿಧಾನ. ಸೊ ಈ ವಿಧಾನದಲ್ಲಿ ಹಲ್ಲು, ಈ ಆರ್ಟಿಫಿಷಿಯಲ್ ಹಲ್ಲು ಏನಿದೆ ಅದು ನ್ಯಾಚುರಲ್ ಹಲ್ಲು, ನಿಜವಾದ ಹಲ್ಲಿಗಿಂತ ಅತ್ಯಂತ ಸಮೀಪದ ಒಂದು ರಿಪ್ಲೇಸ್ಮೆಂಟ್ ವಿಧಾನ. ಎಸ್, ವೀಕ್ಷಕರ, ಇಷ್ಟರ ತನಕ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಬಾಯಿಯ ಕಿರು ಸರಳ ಶಸ್ತ್ರಚಿಕಿತ್ಸೆಗಳು ಮತ್ತು ದಂತ ಇಂಪ್ಲಾಂಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ರಾಮರಾಜ್ PN ಅವರಿಗೆ ನಮ್ಮ ಟಿವಿ ಕಡೆಯಿಂದ ಹಾಗೂ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಡಾಕ್ಟರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರು, ಈ ಬಗ್ಗೆ ನಿಮ್ಮ ಏನು ಒಂದು ಇದೇ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಇರುವಂಥದ್ದು. ಮುಂದಿನ ಸಂಚಿಕೆಗಳಲ್ಲಿ ಕೂಡ ನುರಿತಂತಹ ವೈದ್ಯರುಗಳು ಈ ಬಗ್ಗೆ ಇದೇ ಒಂದು ವೇದಿಕೆಯಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಇಲ್ಲಿಗೆ ಇವತ್ತಿನ ಹಲೋ IDA ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸ್ತಾ ಇರುವಂಥ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಹೆಚ್ಚಿನದಾದಂಥ ಪ್ರಶ್ನೆಗಳು, ಹೆಚ್ಚಿನದಾದಂಥ ವಿಚಾರಗಳಿದ್ದರೆ ನೇರವಾಗಿ ಡಾಕ್ಟರ್ನ ಹೋಗಿ ಭೇಟಿಯಾಗ್ಬೋದು. ಡಾಕ್ಟರ್ ರಾಮರಾಜ್ PN, ಸುಳ್ಯ KVG ಡೆಂಟಲ್ ಕಾಲೇಜ್ ಆಸ್ಪತ್ರೆಯ ಬಾಯಿ ಮತ್ತು ಮೂಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಹಾಗೆ ಮಂಗಳೂರಿನವರಿಗೆ ಆದರೆ ಮಂಗಳೂರಿನ ಫಳ್ನೀರಿನಲ್ಲಿರುವ ಆರೋಗ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನಿದೆ, ಇಲ್ಲಿ ಕೂಡ ವೈದ್ಯರು ಇರುವಂಥದ್ದು. ಹೆಚ್ಚಿನದಾದಂಥ ಮಾಹಿತಿ ಅಥವಾ ಚಿಕಿತ್ಸೆ ಬೇಕು ಅಂತಿದ್ರೆ ನೇರವಾಗಿ ಡಾಕ್ಟರ್ನ ಭೇಟಿ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಹಲೋ IDA ನೇರ ಪ್ರಸಾರ ಕಾರ್ಯಕ್ರಮ ಏನಿದೆ ಇದನ್ನು ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ನಮಸ್ಕಾರ.